ಕ್ರೀಡಾ ಸಚಿವರಾಗಿದ್ದ ಸಂದರ್ಭದಲ್ಲಿ ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹ ನೀಡಿದಲ್ಲದೆ ಕ್ರೀಡಾಪಟುಗಳಿಗೆ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ಕ್ರೀಡೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಿ ಎಂದು ಕರೆ ನೀಡುತ್ತಿದ್ದ ಮಾಜಿ ಕ್ರೀಡಾ ಸಚಿವ ಕೆ ಅಭಯಚಂದ್ರ ಜೈನ್ ಅವರು ಹೊಸದಾಗಿ ಸೈಕಲ್ ಒಂದನ್ನು ಖರೀದಿಸಿದ್ದು ಪ್ರತಿದಿನ 15 ರಿಂದ 20 ಕಿಲೋಮೀಟರ್ನಷ್ಟು ಸೈಕಲ್ ಸವಾರಿ ಮಾಡುವ ಮೂಲಕ ತನ್ನ ದೈಹಿಕ ಹಾಗೂ ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವತ್ತ ಗಮನ ಹರಿಸಿದ್ದಾರೆ. ಸಣ್ಣ ವಯಸ್ಸಿನಿಂದಲೂ ಕ್ರೀಡೆಯಲ್ಲಿ ಆಸಕ್ತಿಯನ್ನ ಹೊಂದಿರುವ ಜೈನ್ ಅವರು ಇದೀಗ 71ರ ಹರೆಯದಲ್ಲೂ ಬಾಸ್ಕೆಟ್ಬಾಲ್, ಶಟಲ್ ಬ್ಯಾಡ್ಮಿಂಟನ್, ಕಬಡ್ಡಿ ಮುಂತಾದ ಕ್ರೀಡೆಗಳನ್ನು ಪ್ರತಿದಿನ ಆಡುತ್ತಿರುವುದಲ್ಲದೆ ವಾಕಿಂಗ್, ತನ್ನ ಚಾಲಕ ಬರುವುದಕ್ಕಿಂತ ಮೊದಲು ಕಾರು ಮತ್ತು ಬಸ್ ಡ್ರೈವಿಂಗ್ ಅನ್ನು ತಾನೇ ಮಾಡಿಕೊಂಡು ಹೋಗುವ ಮೂಲಕ ಎಲ್ಲರ ಗಮನ ಸೆಳೆಯುತ್ತಾರೆ. ಈ ಹಿಂದೆ ಸಚಿವರಾಗಿದ್ದ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಮೂಡಬಿದ್ರೆಗೆ ಬಸ್ನಲ್ಲಿ ಬಂದು ನಂತರ ಮನೆಗೆ ಹೋಗಲು ಮೂಡಬಿದ್ರೆಯಿಂದ ಆಟೋವನ್ನೇ ಬಳಸಿಕೊಳ್ಳುವ ಮೂಲಕ ಮಾದರಿಯಾಗಿದ್ದ ಅಭಯಚಂದ್ರ ಜೈನ್ ಅವರು ಇದೀಗ ತಾನು ಸೈಕಲ್ ಸವಾರಿ ಮಾಡುವ ಮೂಲಕ ಜಿಮ್ಗೆ ಹೋಗಿ ತಮ್ಮ ಫಿಟ್ನೆಸ್ ಅನ್ನು ಕಾಪಾಡಿಕೊಳ್ಳುತ್ತಿರುವ ಯುವಕರಿಗೆ ಸೈಕಲ್ ಸವಾರಿ ಮಾಡಿದ್ರೆ ತಮ್ಮ ಆರೋಗ್ಯದ ಜೊತೆಗೆ ಫಿಟ್ನೆಸ್ ಅನ್ನು ಕಾಪಾಡಿಕೊಳ್ಳಲು ಸಾಧ್ಯವಿದೆ ಎಂಬ ಸಂದೇಶವನ್ನು ನೀಡುವ ಮೂಲಕ ಮಾದರಿಯಾಗಿದ್ದಾರೆ. ಒಳ್ಳೆಯ ರಸ್ತೆ ಇದೆ. ಆದ್ದರಿಂದ ಬೆಳಿಗ್ಗೆ 6 ಗಂಟೆಯಿಂದ 7:30 ಗಂಟೆವರೆಗೆ ಯಾರು ಕೂಡ ಒಳ್ಳೆಯ ಸೈಕ್ಲಿಂಗ್ ಮಾಡಲಿಕ್ಕೆ ಅವಕಾಶಗಳಿದೆ. ಇವತ್ತು ಪ್ರಪಂಚದಲ್ಲಿ ವ್ಯಾಯಾಮಕ್ಕೆ ಪ್ರಥಮ ಪ್ರಾಶಸ್ತ್ಯ ಅಂತ ಸೈಕ್ಲಿಂಗ್. ಆ ದೃಷ್ಟಿಯಿಂದ ನಾನು ಇವತ್ತು 71 ವರ್ಷ ಪ್ರಾಯ ಆಗಿದೆ. ಆದರೂ ಕೂಡ ಅದರ ಮೇಲಿನ ಆಸಕ್ತಿಯಿಂದ ನಿನ್ನೆ ಹೊಸ ಸೈಕಲ್ ಪರ್ಚೇಸ್ ಮಾಡಿ ನಿನ್ನೆ ಇಡೀ ಸೈಕಲ್ನಲ್ಲಿ ಸುತ್ತಾಡಿದ್ದೇನೆ. ಅದೇ ರೀತಿ ನನ್ನ ಬದುಕಿನಲ್ಲಿ ಶಟಲ್ ಬ್ಯಾಡ್ಮಿಂಟನ್, ಕಬಡ್ಡಿ, ಬಾಸ್ಕೆಟ್ಬಾಲ್ ಈ ಆಟವನ್ನು ದಿನ ಆಡ್ತೇನೆ ನಾನು. ಅದೇ ರೀತಿ ಬೈಕ್ ರೈಡಿಂಗ್, ಬುಲೆಟ್ ಬೈಕ್ ರೈಡಿಂಗ್, ಕಾರ್ ಡ್ರೈವಿಂಗ್, ಬಸ್ ಡ್ರೈವಿಂಗ್ ಇವತ್ತಿಗೂ ಕೂಡ ಮಾಡಿಕೊಂಡು ನಾನು ಆದಷ್ಟು ಚುರುಕಾಗಿ ಇರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ನನಗೆ ಹೆಮ್ಮೆ ಆಗ್ತದೆ, ನಾನು ಈ ರಾಜ್ಯದೊಬ್ಬ ಮಾಜಿ ಕ್ರೀಡಾ ಸಚಿವನಾಗಿ ಇವತ್ತಿಗೂ ಕೂಡ ಸೈಕಲ್ ರೈಡಿಂಗ್, ಶಟ್ಲ್ ಆಟ ಆಡಿಕೊಂಡು, ಬಾಸ್ಕೆಟ್ಬಾಲ್ ಆಟ ಆಡಿಕೊಂಡು ಕ್ರೀಡೆಗೆ, ಆರೋಗ್ಯಕ್ಕೆ ಒಂದು ಆದ್ಯತೆಯನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ.